ಭಜನೆಗಳು ಧಾರ್ಮಿಕ ಕಾರ್ಯದ ಜೊತೆಗೆ ಸಾಮಾಜಿಕವಾಗಿ ಜನರಲ್ಲಿ ಧರ್ಮ ಜಾಗೃತಿ ಮೂಡಿಸಬೇಕು ಎಂದು ಎಳತ್ತೂರು ಮಹಾಲಿಂಗೇಶ್ವರ ದೇವಳದ ಮುಕ್ತೀಸರ ಸಂತೋಷ್ ಕುಮಾರ್ ಹೆಗ್ಡೆ ಹೇಳಿದರು. ಅವರು ಕಿನ್ನಿಗೋಳಿ ಸಮೀಪದ ಗೋಳಿಜೋರ ಶ್ರೀ ಕೋರ್ದಬ್ಬು ದೈವದ ನೇಮೋತ್ಸವದ ಪ್ರಯುಕ್ತ ಶಶೀಂದ್ರ ವೇದಿಕೆಯಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಬೆಳಗಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. ಅಂಚೆನೇಟಾತ್ರ ದೈವದೇವರನ್ನು ಎಪ್ಪಲ ಪಿರಬಿಡಡೆ ದೈವದೇವರನ್ನು ನಮ್ಮುಲೆ ದೈವದೇವರನ್ನು ನಮ್ಮನ್ನ ಮಾತ್ರ ಖಂಡಿತವಾದ ಇಮ್ಮುಂಡು ನಂಗೆ ಬಂದುಲೆ ಜೋಗುಲೆಗೆ ನಮ್ಮ ಆ ಸಂಸ್ಕಾರವನ್ನು ಇಲ್ಲಡು ನಮ್ಮ ಕಲ್ಪವಾಡು ಇಲ್ಲಡು ಕಲ್ಪ ಅದು ಇಂಜಿನ ಕಾರ್ಯಕ್ರಮವನ್ನು ಲೆತಂಬರಡು ಏತೆ ಬಿಸಿ ಏನಾಗಿದ್ದಿ ಎಂಗ್ಲಿಗೆ ಪೂರ ಎಕಡೆಂಗಿಲ್ಲ ಏರ್ಲ ಪುರ್ಸೋತದ ಕುಲ್ದಿನ ಹತ್ತು ಮಾತೆಗಳ ಪಗಲಗಲ್ಲ ಕೆಲಸ ಉಂಡು ಆಂಡ ಬದ್ದದ ಈ ಶ್ರೀರಾಮ ಯೋಗ ಮಂಡಲದಾಗಲು ಇನ್ನೇನು ಕಾರ್ಯಕ್ರಮ ಅಲ್ದೇರು ಜನಕಲಿಗೆ ನಮ್ಮ ನಂಗೆ ತೆರಿನಂಚಿನ ರಡ್ಡು ಪಾತ್ರೆಯನ್ನು ತೆರಿಪಾಗ ಜನಕರು ಕಲ್ಪಡು ನನ್ನ ನಮ್ಗೇನು ಈ ನಮ್ಮ ಸಂಸ್ಕೃತಿಯ ಸಂಸ್ಕಾರ ಹೊರತೊಂದು ಪೋವಾಡ ಪಂಪಿನ ಉದ್ದೇಶಿಸಿದ್ದೀನಿ ಕಾರ್ಯಕ್ರಮ ಅಲ್ದ ಅಂಜೇಂಡದ ಬಂದುಲೆ ಕರಿಯಾದ ಅರ್ಥ ಮಲ್ತೊಂದ್ಲೆ ನನ್ನ ನಮ್ಮ ದೈವದೇವರನ್ನು ನಮ್ಮ ಕಾಲಿಬೋದು ಕೋಲಾರಾಗಬಹುದು ದೇವಡ ಎಂಕ ತೊಂದರೆ ಉಂಡು ಎಂಕ ಅವು ಉಂಡು ಒಂದುಂಡು ಗಂಧ ಕೊರ್ಲ ಪಂಡಯ ಒಂದು ಇಡೀ ವರ್ಷ ದೈವ ದೇವರು ಉಲ್ಲೇರನ್ಪಿನ ಭಾವನೆ ನಮ್ಮ ಮನಸ್ಸು ದಿವಂದುಪ್ಪುಲೆ ದೈವದೇವರು ನಮ್ಮೊಂದುಪ್ಪುಲೆ. ತುಳು ಜಾನಪದ ವಿದ್ವಾಂಸ ಕೆ ಪೇಜಾವರ ಧಾರ್ಮಿಕ ಉಪನ್ಯಾಸ ನೀಡಿದರು. ಈ ಸಂದರ್ಭ ಎಪಿಎಂಸಿ ಸದಸ್ಯ ಪ್ರಮೋದ್ ಕುಮಾರ್, ಎಕ್ಕಾರು ಕಟೀಲು ಲಯನ್ಸ್ ಅಧ್ಯಕ್ಷ ಸ್ಟ್ಯಾನಿ ಪಿಂಟೋ, ತಾಲೂಕ್ ಪಂಚಾಯತ್ ಸದಸ್ಯ ದಿವಾಕರ್ ಕರ್ಕೇರ, ಕೊಡೆತ್ತೂರು ಅರಸು ಕುಂಜಿರಾಯ ದೈವಸ್ಥಾನದ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ, ದಕ್ಷಿಣ ಕನ್ನಡ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೋ, ಶಿಕ್ಷಕಿ ಲಿಲಿಯಾನಾ ಬರ್ಬೂಜಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ఇప్పుడు నిన్న మోనే యానతు ಒಂದು ಎನ್ನ ಮೋನೆ ಈತು ಒಂದು ನಮ್ಮ ನಡುತ್ತಿನಂಚಿನ ನಂಜಿಮ